ಬಸ್ಸಲ್ಲಿ ಬಾವ ಹುಷಾರ. ಮತ್ತು ನಾರಾಯಣ ಸರಿ ಮಾಡಿ ಒಂದ್ಸತಿ ಬಸ್ ನಂಬರ್ ಕಂಡ್ಕೊಂಬರಿಯ ನೀನು ಕಂಡ್ಕೊಂಡು ನಂಗೊಂದು ಫೋನ್ ಮಾಡಿ ಹೇಳಕ್ಕ. ನೀ ಟೆನ್ಷನ್ ಮಾಡ್ಕೊಂಡ್ಬೇಡ. ಈ ಸಲ ನಾನು ಇಟ್ಕೊಂಡೆ ಈ ಸೀರೆ ಇಟ್ಕೊಂಡು ಸೀರೆಗೆ ಅವ್ರ ಪೈಜಾಮಕ್ಕೆ ಕಟ್ಕೊಂಡೆ ಮಲ್ಕಂತೆ ಕಣ್ಸೆರಿಗೆಗೆ. ಅಷ್ಟೊತ್ತಿಗೆ ಎಲ್ಲಿ ಎದ್ದು ಹೋಗ್ತಿಲ್ಲ. ನಾ ಒಟ್ಟಿಗೆ ಹೋಗಿ ಒಟ್ಟಿಗೆ ಬತ್ತೆ ಟಾಯ್ಲೆಟಿಗೆಲ್ಲ ಹೋಗಷ್ಟೊತ್ತಿ. ನೀವೇಂತ ಟೆನ್ಷನ್ ಮಾಡ್ಕೊಂಬೇಡಿ. 7 ಬ್ಯಾಗ್ ಅಲ್ದ ನಿಂದು ಹಿಂದೆ ಹಾಕಿದೆ ಅಲ್ದ 6 ಬ್ಯಾಗ್, ಒಂದು ವ್ಯಾನಿಟಿ ಬ್ಯಾಗ್. ಅದು ನನ್ನ ಕೈಯಲ್ಲಿ ಇತ್ತಲ್ಲ, ನೀರೆಲ್ಲ ತಗೊಂಡಿದ್ದೆ. ನೀರು ಒಂಚೂರು ಹಣ್ಣು ಇತ್ತದ್ರೊಳಗೆ. ಅಮ್ಮ ಅದು ಸೇರಿಸಿ ನಾ ಹೇಳಿದೆ 7 ಬ್ಯಾಗ್ ಅನ್ಕಂಡು. ನಂಬರ್ ನೆನ್ಪಿಟ್ಕೋ ಮತ್ತು ಇಳುವಷ್ಟೊತ್ತಿಗೆಲ್ಲ ಆಚೆ ಈಚೆ ಮಾಡ್ಕೊಂಡ್ಬೇಡ. ಸರಿ ನೆನ್ಪಿಟ್ಕೊ. ನೀ ಬಾವನ್ ಕಟ್ಕೊಂಡ್ಬೇಡ ಅಕ್ಕ. ಆಚೆ ಈಚೆ ಮಾಡೋಷ್ಟೊಳಗೆ ಸಾಮಾನು ನೆನ್ಪಿಟ್ಕೊಂತೆಲ್ಲ ಏನಿಲ್ಲ. ಕರೆಕ್ಟ್ ಲೆಕ್ಕ ಮಾಡಿ ಇಟ್ಕೊ. ನೀನು ಎಲ್ಲಿ ಇಟ್ಕೊಂಡಿದ್ದೆ ಏನು ಅಲ್ಲಿ ಕಂಡಕ್ಟರ್ ಹತ್ರ ಕ್ಲೀನರ್ ಹತ್ರ ಮಾತಾಡಿ ಇಟ್ಕೊ. ಪದ್ಮವಣ್ಣ ಟೆನ್ಷನ್ ಮಾಡಲಿಕ್ಕಿಲ್ಲ, ನಾನು ಇದ್ದೇನಲ್ಲ. ನಾನು ಇಲ್ಲಿ ಎಲ್ಲವನ್ನು ಅವರ ಲಗೇಜ್ ಎಲ್ಲ ನಾನು ಬಸ್ಸಿಗೆ ಹಾಕ್ಸಿಯೇ ಹೋಗೋಣ ಆಯಿತಾ. ನೀವು ತಲೆ ಕೆಡಿಸ್ಕೊಳ್ಬೇಡಿ ಮಾರ್ರೆ. ನಾನು ಮತ್ತೆ ಕಂಡಕ್ಟರ್ ಹತ್ರ ಸಹ ಮಾತಾಡ್ತೇನೆ ಅಲ್ಲಿ ಹೋಗಿ ಕರೆಕ್ಟ್ ಬಿಡಲಿಕ್ಕೆ ಆಯಿತಾ. ನಾನು ಇದ್ದೀನಲ್ಲ ಮರಯ್ಯ, ನೀ ಎದ್ದಕ್ಕೆ ತಲೆ ಕೆಡಿಸ್ಕೊತಿ. ನಿಮ್ಮ ಅಕ್ಕಂಗೆ ಏನು ಗೊತ್ತಾಗಂಗಿಲ್ಲ, ನಾ ಎಲ್ಲ ಹ್ಯಾಂಡಲ್ ಮಾಡ್ತೀನಿ ಬಿಡ. ಹೌದಳಿ ಅಂದರೆ ಅದನ್ನೇ ಹೇಳ್ತಿದ್ದಿದ್ದ ಅವನು. ಲೈಕ್ ಹ್ಯಾಂಡಲ್ ಮಾಡ್ತೀರಾ ಅಂದ್ಕೊಂಡೆ. ಆಶೀರ್ವಾದ ಮಾಡ್ರಿ ಹಂಗಾರೆ, ನಾವು ಹೋಗಿ ಬರ್ತೀವಿ. ಬರ್ರಿ ಮತ್ತೆ ಬೆಂಗಳೂರು ಕಡೆಗೆ ಮರಿಬಾರ್ದು. ಈ ಸಲ ರಜೆಗೆ ಮಕ್ಕಳನ್ನ ಕರ್ಕೊಂಡು ಬರ್ರಿ. ಸುಖವಾಗಿ ಬಾಳಿ 100 ವರ್ಷ. ಹೇಳಿನಿ ಅಂದರೆ ಕಾಲಿಗೆಲ್ಲ ಬೀಳ್ಬೇಡಿ. ನೀವೇನು ನನಗೇನು ಭಾಳ ಸಣ್ಣರಲ್ಲ ನನಗಿಂತ ಹೇಳಿನಿ. ಅಮ್ಮ ಆಶೀರ್ವಾದ ಮಾಡ್ರಿ. ಇನ್ನೂ 2 ಮಕ್ಕಳಾಗಂಗೆ ಆಶೀರ್ವಾದ ಮಾಡಿ ನೋಡ್ರಿ ಮತ್ತೆ. ಆಯ್ತಳಿ ಅಂದರೆ ಅಲ್ಲ, ನಿಮಗೆ ಸಾಕು ಶಕ್ತಿ ಇತ್ತು ಬಿಡಿನಿ. ಆದರೆ ನನ್ನ ಮೊಮ್ಮಗಳಿಗೆ ಕಷ್ಟ ಆಗುತ್ತೆ. ಈಗಳಿನ ಕಾಲದಲ್ಲ ಒಂದೊಂದೇ ಮಾಡ್ಕೊಂತಿಲ್ಲ, ನೀವು ಇನ್ನು 3 ಅಂತೀರಿ ಅಲ್ಲ. ಅದನ್ನು ಸಾಕಿ ಎಲ್ಲ ಮಾಡೋಷ್ಟೊಳಗೆ ಅಳ್ತಾಳವಳು. ಸಾಕಿಗೆ ಇದ್ದದನ್ನೇ ಸರಿ ಮಾಡ್ಕೊಂಡು ನಿಭಾಯಿಸ್ಕೊಂಡು ಹೋಯ್ನಿ ಯಾಕ. ಭಾಳ ಘಾಟಿ. ಇಲ್ರಿ ನೀವು ಆಶೀರ್ವಾದ ಮಾಡಲಿಕ್ಕೆ ಬೇಕು. ಮತ್ತು ಮುಂದೆ ನಮ್ಮ ಸಂಸಾರ ಬೆಳಿಬೇಕಲ್ರಿ. ನಮ್ಮನ್ನ ನೋಡ್ಕೊಳಕ್ಕೆ ವಯಸ್ಸಾದಾಗ ನಮ್ಮ ಜೋಡಿ ಓಡಾಡೋಕೆ ಯಾರು ಬೇಕಲ್ಲ. ಮತ್ತು ಮಗ ಹಣೆ ಬರ ಸರಿ ಇದ್ದಿದ್ದರೆ 1 ಮಗು ಇದ್ದರೂ ಸಾಕು. 3 ಮಕ್ಕಳೇ ಬೇಕಂತಿಲ್ಲ. ಹಣೆ ಬರ ಸರಿ ಇಲ್ದಿರೆ 10 ಮಕ್ಕಳಿದ್ರು ಒಂದೇ ಕಾಣ. ಇದೆ ನನ್ನ ಸ್ವಂತ ಅನುಭವದ ಮೇಲೆ ಹೇಳೋದು ನೀನು. ಅದನ್ನೆಲ್ಲ ಯೋಚನೆ ಮಾಡಬೇಡ. ಒಂದು ಇದ್ದದಕ್ಕೆ ದೇವರ ಆರೋಗ್ಯ ಎಲ್ಲ ಕೊಟ್ಟು ಒಳ್ಳೆ ರೀತಿ ಇದ್ದರೆ ನಡೆಸ್ಕೊಂಡು ಹೋಯ್ಲಿ ಸಾಕು. ಬಾ ಹಂಗೆ ಸಾಕು. 1 ಹೆಣ್ಣು 1 ಗಂಡು 2 ಮಕ್ಕಳು ಇರಲಿ ಬೇಕಂದ್ರೆ. ಈಗ 2 ಬೇಕು 3 ಬೇಕು ಅಂತ ಜನ ಕೂತ್ಕೊಂಡಿರೋದಕ್ಕೆ ಹೋಗಿನೇ ಇಲ್ಲಿ ನಮ್ಮ ಭಾರತದಲ್ಲಿ ಜಾಗ ಇಲ್ಲದಿರೋದು ಹಾಗೆ ಆಗಿರೋದು. ಸಾಕು ಹೇಳಿನಿ. ನಿಮ್ಮ ಕೈ ಕಣಿಲ್ಲ ನಾನು ಹೊಡಿತಿತ್ತು ಕಣಿ. ಸಾರಿ ಆಗ್ತಾರೆ. ಆಯ್ತು ರೀ, ನಾವು ಬರ್ತೀವಿ ಹಂಗಾರೆ. ಮಗ ಒಂದು 4 ಫ್ರೈ ಇತ್ತು ಮಗ. ಬಾಳೆಯಲ್ಲಿ ಸುತ್ತಿಟ್ಟಿದೆ. ಆ ಹಳದಿ ಬಣ್ಣ ದೊಡ್ಡ ಪ್ಲಾಸ್ಟಿಕ್ ಇತ್ಕೊಂಡು ಅದ್ರೊಳಗೆ ಇತ್ತಕ್ಕ ತಿಂಬು ಐಟಮ್ ಎಲ್ಲ. ಅದನ್ನು ನಾಳೆ ಫ್ರಿಜ್ ಒಳಗೆ ಇಡಬೇಡ, ಹಾಗೆ ಒಂದು ನಮನಿ ಗಟ್ಟಿ ಅದಂಗೆ ಹತ್ತು ಹೋದೆ ನಿಂತ್ಕೊಂಡಲ್ಲ. ಆದ್ಮೇಲೆ ಒಂಚೂರು ಕಾವಲಿಗೆ ಹಾಕಿ ಕಾಸಿಟ್ಕೊ. ಒಂಚೂರು ಎಣ್ಣೆ ಹಾಕಿ ಮಧ್ಯಾಹ್ನ ಹತ್ತು. ಮತ್ತು ದೊಡ್ಡ ಅಂಡಿ ಒಂದಿತ್ತು ಸ್ಟೀಲಿದ್ದು, ಅದರೊಳಗೆ ಕೋಳಿ ಪದಾರ್ಥ ಇತ್ತು. ಎಲ್ಲರಿಗೂ ಸಾಕು. ಮತ್ತು ಹೊರ್ಕುಡ್ಲೆ ಅತ್ತಿ ಮಾಡ್ತಾರೋ ಇಲ್ಲಯೋ ನಿಂಗೆ ಮಾಡ್ಕೊಂಬ ಕಷ್ಟ ಆಯ್ತು ಮಗ. ಅದು ನಾಳೆ ಮಧ್ಯಾಹ್ನಕ್ಕೆ ರಾತ್ರಿಗೆ ಫಸ್ಟ್ ಇತ್ತು ಕಣ. ದೊಡ್ಡ ಡಬ್ಬದಲ್ಲಿತ್ತು. ಅದೊಂದು ಒಂದು ಕುದಿ ಬರ್ಸ್ಕಣ್ಕಕ್ಕ ಹಾಳಾತಿಲ್ಲ. ಮತ್ತು ಮಾವಿನ ಮಿಡಿ ಇದ್ದು ಉಪ್ಪಿನಕಾಯಿ ಇತ್ತು. ಖಾಲಿ ಮಾವಿನ ಮಿಡಿ ಇತ್ತು ಉಪ್ಪಿಗೆ ಹಾಕಿದ್ದು. ಅದನ್ನು ಹಾಗೆ ಒಂದು ತೆಗ್ದು ಇಡು, ಅದು ಮುಚ್ಚಬೇಡ. ಇದು ಬಾಯೆಲ್ಲ ತೆಗೋಕ್ಕಾಗ ಹಾಗೆ ಒಂದು ಬದಿ ಕತ್ಲಲ್ಲಿ ಇಡ್ಕಣ. ಇನ್ನೊಂದು ವರ್ಷಕ್ಕೆ ಬರ್ತದೆ. ಮುಂದಿನ ವರ್ಷ ನೀ ಬಪ್ಪಲ್ಲರಿಗೆ ಸಾಕು ನಿಂಗೆ ಅಕ್ಕ. ಮತ್ತು ಲಿಂಬೆಹಣ್ಣಿನ ಉಪ್ಪಿನಕಾಯಿ ಒಂಚೂರು ಇತ್ತು, ಒಂದು ಕೊಟ್ಟೆಲ್ಲ. ಇನ್ನೊಂದು ಕೊಟ್ಟೆ ಒಳಗೆ ಮಾವಿನ ಮಿಡಿದು ಉಪ್ಪು ಮಿಡಿದು ಒಳ್ಳೆ ಉಪ್ಪಿನಕಾಯಿ ಗನಾದದ ಬಟ್ಟ ಮನೇಲೆ. ನಾನು ಹಿಂಗೆ ಅನ್ಕೊಂಡೆ ಏನು ತಗೊಬಂದದ್ದು. ಸುಮಾರು ಕೊಟ್ಟಿದೆ. ನಮ್ಮ ಮೀನಿನ ಹೆಣ್ಣಿಗಲ್ ತನಕ ಖುಷಿ ಆದವ್ರಿಗೆ ಸುಮಾರಿತ್ತು. ನೀನು ಒಬ್ಬಳೇ ಹಾಕತ್ತೀನಿ ಮಗ ಹಾಕೋದನ್ನ. ಅದು ನೀನು ಹತ್ತಿಗೆ ಹಾಕಂತ ಇಲ್ಲ, ಅವ್ರಿಗೆಲ್ಲದೇನು ಅಭ್ಯಾಸ ಇಲ್ಲಲ್ಲ. ನೀ ಒಂಚೂರು ಚೂರು ಹಾಕತ್ತೀನಿ. ಅದಕ್ಕ ಜೋರಿದ್ದೀರಿ, ಮಗಳಿಗೆ ಮಾತ್ರ ತಿನ್ನಂತೀರಲ್ಲ. ಅದು ಹಂಗಲ್ದ. ಅವಳಿಗೆ ಆಗಳಿಗಿಂದ ಅವ್ರ ಮನೆ ಉಪ್ಪಿನಕಾಯಿ ಅಂದರೆ ಪ್ರಾಣ ಕಣ್ಣು. ಸಣ್ಣಕ್ಕಿಪ್ಪಷ್ಟೊತ್ತಿಗೆ ಒಂದು ಪೆಟ್ಟಿಗೊಟ್ಟು ಹಾಯ್ಕೊಂಡೆ ಒಂಚೂರು ಉಂಬಕ್ಕೆ ಹಾಕರ್ಸೈ ಒಂದು ಸಣ್ಣ ಬಟ್ಲು ತಕ ಅವ್ರ ಮನೆಗೆ ಓಡೋದು. ಒಂಚೂರು ಒಂದು ಉಪ್ಪಿನಕಾಯಿ ಹೋಳು ಕೊಡಿನಿ ಅನ್ಕೊಂಡು ಅವ್ರಿಗೆ ಅದು ನೆನಪಿತ್ತು. ಹಂಗಾಯಿ ಚಿಂತೆ ಮಾಡಿಬಿಡ್ರಿ. ನಾವೇನೋ ಉಪ್ಪಿನಕಾಯಿ ತಿನ್ನಂಗಿಲ್ಲ. ನಮ್ಗೆ ಅದು ಭಾಳ ಉಪ್ಪು ಅನಿಸ್ತೈತಿ. ನಮ್ಗೇನಿದೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಎಲ್ಲ ಇರ್ಬೇಕು ನೋಡ್ರಿ ಅದು ಉಪ್ಪಿನಕಾಯಿಗೆ. ಮತ್ತು ಬೆಲ್ಲ ಇಲ್ಲದೆ ನಾವು ಉಪ್ಪಿನಕಾಯಿ ತಿನ್ನಂಗಿಲ್ಲ ಬಿಡ್ರಿ. ನಮ್ಮ ಉಪ್ಪಿನಕಾಯಿಗೆ ಬೆಲ್ಲ ಇರಲೇಬೇಕು. ನೀ ಏನು ತಗೊಬರ್ತಾಳಲ್ಲ ಉಪ್ಪಿನಕಾಯಿ ಎಲ್ಲ ಆಕೆ ಒಬ್ಬಳೇ ತಿನ್ನಬೇಕಷ್ಟೇ. ನಾವು ಯಾರು ತಿನ್ನಂಗಿಲ್ಲ ಅದನ್ನ. ಆಯ್ತಾಯ್ತು, ನೀವು ಆ ಬೆಲ್ಲದ ಉಪ್ಪಿನಕಾಯಿಯೇ ತಿನ್ನಿ. ಇದು ನನ್ನ ಮಗಳು ತಿನ್ನಲಿ, ಅದನ್ನೇ ನಾ ಹೇಳ್ತಿದ್ದೆ. ಅವಳೇ ತಿನ್ನಲಿ ಅದನ್ನ. ಹಸಿ ಹುಣ್ಣಿಮೆಗೆ ಅದು ತೆಗೋಕೆ ಹೋಗ್ಬೇಡ ಮಗ, ಉಪ್ಪಿನಕಾಯಿ ಹಾಳತ್ತು. ಮತ್ತು ರಾತ್ರಿ ಹೊತ್ತು ಉಪ್ಪಿನಕಾಯಿ ಅದು ಡಬ್ಬಿ ಓಪನ್ ಮಾಡೋಕ್ಕಾಗಕ್ಕ
ಏಗಳ ಮಧ್ಯಾಹ್ನ ಅಷ್ಟೊತ್ತಿಗೆ ಒಂದು 12 ಗಂಟೆ ಅಷ್ಟೊತ್ತಿಗೆ ಮಿಂದ್ಕೊಂಡೆಲ್ಲ ಆರು ಕೂಡಲೇ ನಿಂಗೆ ಎಷ್ಟೆಷ್ಟು ಬೇಕೋ ಅಷ್ಟೇ ತೆಗ್ದಿಟ್ಕೊ. ಇದೇ ಮಾತಾಡ್ತಾ ಇಕ್ಕೊಂಡ್ಬಿಡಿ ಆಯ್ತು. ಈಗ ಬಸ್ಸಿ ಲೇಟ್ ಹತ್ತ 7 ಗಂಟೆಗೆಲ್ಲ ಬಸ್ ಬತ್ತತ್ತ. ಈಗ ನೀನು ಅಣ್ಣ ಬರಲಲ್ಲ ಮಗ, ಕಾಡಿ ನನ್ನ ತಂಗಿ ನಾನಿಲ್ದಿ ದೊತ್ತಿ ಕಳಿಸಿ ಕೊಟ್ರಿ ಅಂತನೋ ಎಂಥದ್ದು ಮರೆಯ. ಇಷ್ಟ ತನಕ ಆಡೆ ಎಂತ ಬೆಳಗಿಂದ ಇಲ್ಲಪ್ಪ ಅವನು ಎಲ್ಲಿ ಹೋಯ್ನೋ ಎಂಥದ್ದು ಒಂದು ಗೊತ್ತಿಲ್ಲ. ಇಲ್ಲ ಮನ ಕಡೆ ಫೋನ್ ಮಾಡ್ತೆ, ಇನ್ನು ಎಷ್ಟೊತ್ತು ಕಾಯುದೆ, ಕಡೆ ಬಸ್ ಲೇಟ್ ಹತ್ತ ಬುಕ್ ಮಾಡಿ ಐತಲ್ಲ. ಹೌದು ಮಗ, ಆರೋ ನೀನಂದ್ರೆ ಆಸೆ ಜಾಸ್ತಿ ಅಲ್ಲ, ಕಂಡ್ಕಂತಿದ್ನೋ ಏನೋ. ಒಂದು 10 ನಿಮಿಷ ಕಾಯ್ತ್ರಿಯಾ ತಾರೆ, ಮಧ್ಯಾಹ್ನದಿಂದ ನಾವು ಕಾಯಕತ್ತೀವ್ರಿ. ಇನ್ನಿನ್ನು ಏನು ಕಾಯ್ದೈತ್ರಿ, ಲೇಟ್ ಆಗ್ತೈತೆ. ಅವ್ನು ಫೋನ್ ಬೇರೆ ತಾಗಂಗಿಲ್ರಿ. ಮಧ್ಯಾಹ್ನದಿಂದ ಭಾಳ ಸಲ ನಾನು ಹಚ್ಚಿ ನೋಡೀನಿ. ಇರಲಿ ಬಿಡ್ರಿ, ಮತ್ತೆ ಫೋನ್ ಮಾಡ್ತೀವಲ್ಲ ಏನಂತ ಕರ್ಕೊಬರಕ್ಕೆ ಹೇಳ್ರಿ ಅವ್ರನ್ನ, ಅವ್ರ ಮಿಸ್ಸಸ್ ಎಲ್ಲ ಬಂದು ಹೋಗಕ್ಕೆ ಹೇಳ್ರಿ ಬೆಂಗಳೂರಿಗೆ. ಬರಲಿಲ್ಲಲ್ರಿ, ಭಾಳ ದಿನ ಆಗೈತೆ ಅವ್ರು ಬರ್ದೆ ಪಾಪ. ಆಯ್ತು ಮಗ, ಒಂದ್ಸಲ ಟಾಯ್ಲೆಟಿಗೆ ಬಾತ್ರೂಮಿಗೆ ಹೋಗಿ ಬತ್ತೀಯ ಕಣ್ ಮಗ. ಕಡಿಗಲ್ ಬಸ್ ಹೊತ್ರ ಮೇಲೆ ರಗ್ಳಿ ಹತ್ತು. ಅಮ್ಮ ಸುಮ್ಮನೆ ಇಕ್ಕಂಬಿಲ್ಲ, ನಂಗೆ ಗೊತ್ತೀಗ ನೀನೀಗ ತಡ ಹುಡುಕಿ ಹಿಂಗಿಂದೆಲ್ಲ ಮಾಡೋದು. ನಾ ಎಲ್ಲ ಮಾಡ್ಕೊ ಬಂದೈತೆ. ಈಗ ನೀನು ಸುಮ್ಮನೆ ಆಯ್ಕೋ. ಈಗ ಖುಷಿಲಿ ಇರಮರೈತಿ ಎಂತ ಐತಿ. ಈಗ ನಾನು ಫೋನ್ ಮಾಡ್ತೀನಲ್ಲ ಕಡೆಗೆ. ಆಯ್ತು ಮಗ ಆಯ್ತು. ಹಾಂ ಹೇಳೋಕೆ ನೆನಪು ಐತೆ ಕಣ, ಅದು ಗೆಣಗಿನ ಹಪ್ಪಳ ಮತ್ತೆ ಇದ್ರದ್ದು ಹೊಲಸಿನ ಹಪ್ಪಳ ಇಟ್ಟಿದೆ ಕಣ. ತಗೊಂಡು ಹೊರ್ಕೊಳ್ಳೆ ಒಂದು ಟೈಟ್ ಡಬ್ಬಕ್ಕೆ ಹಾಕಿಡಕ ತಿಮ್ಕತ್ತ ಮಕ್ಕಳಿಗೆ. ಅದು ಸಾಯಂಕಾಲ ಶಾಲೆ ಬಿಟ್ಟು ಬತ್ತವಲ್ಲ, ತೊಡುವತ್ತಲ್ಲ ಪಾಪ, ಎಂತ ತಿಂತೋ ನೀವೆಂತ ತಿಂಡಿ ಮಾಡಿ ಕೊಡ್ತೀರೋ ಇಲ್ಲಿಯೋ. ಎಣ್ಣೆಗೆ ಹಾಕಿ ಸುಟ್ಟು ಕೊಡಬೇಡ, ಎಣ್ಣೆಗೆ ಹಾಕಿ ಕೊಡ. ಮಕ್ಕಳಲ್ದ ಎಂತ ಆತಿಲ್ಲ ಎಣ್ಣೆ ತಿಂದ್ರೆ. ಅವೇನಿದ್ರೆ ಲೇಸ್ ಕುರ್ಕುರೆ ತಿನ್ನೋ ಮಕ್ಕಳಾಗವ್ರಿ ಬಿಡ್ರಿ, ಅವೆಲ್ಲ ಹಪ್ಪಳ ಗಿಪ್ಪಳ ತಿಂತಾವು. ನಮ್ಮ ಹಪ್ಪಳ ಭಾಳ ಲಾಯ್ಕಿರುತ್ತೆ, ಅಂಗಡಿ ಹಪ್ಪದ ಕಣ್ಣಂಗಲ್ಲ. ಅದು ಮನೇಲೆ ಮಾಡೋದಲ್ದ ಒಳ್ಳೆ ಟೇಸ್ಟ್ ಇರುತ್ತೆ, ಎಲ್ಲ ಪೊದ್ವೆ ಮಾಡೋದು. ನೀವು ಒಂದ್ಸಲ ಕೊಟ್ಕೊಂಡು ಮಕ್ಕಳು ಬಿಡೋದಿಲ್ಲ. ನೀವು ಮಕ್ಕಳನ್ನ ಕರ್ಕೊಬರ್ದೆ ತಪ್ಪು ಮಾಡ್ರಿ ಈ ಸಲ. ಜಿ ನೆಕ್ಸ್ಟ್ ಟೈಮು ನೀವು ಬರಲಿಕ್ಕೆ ಬೇಕಾತಾ, ನಾನು ಕಾರ್ ತಗೊಬರ್ತೀನಿ ಬಿಡ್ರಿ ನೆಕ್ಸ್ಟ್ ಸತಿ. ಬರ್ರಿ, ನಮ್ಮಮ್ಮ ರೊಟ್ಟಿಗೆಲ್ಲ ಇದ್ದು ಬರ್ಬೋದು. 1 ನಿಮಿಷ ಕೇಳಬ ಮಗ. ಎಂತದೇಮ್ಮ ಎಂತೈತೆ, ಎಂತ ಒಂಥರ ಆಡ್ತೀಯಪ್ಪ ಮರೈತಿ. ನಾ ಇಲ್ಲ ಐಕಂಕತ್ತ ಹಂಗಾರೆ ನಾ ಫೋನ್ ಮಾಡ್ತಿದ್ದೀನ. ಅದೇ ಎಲ್ಲ ಕೆಲಸ ಮಾಡ್ಕೊಂಡ್ಲಿ, ಅಕ್ಕ ತಂಗಿ ಇದ್ದು ಮತ್ತು ಬಂದವೆಲ್ಲ ಇದ್ದು ಅಂದೆಲ್ಲ ಎಲ್ಲ ಸೇರ್ಕ ಮಾಡಲಿ. ನೀ ಎಂತ ಮಾಡ್ಕೊಳ್ಬೇಡ. ಜಾಸ್ತಿ ತಿನ್ಕೊಂಬಂಗಾಯ್ತಂದ್ರೆ ಉಪ್ಪಿನಕಾಯಿ ಗಂಜಿ ಮಾಡ್ಕೊ, ಹಪ್ಪಳ ಗಿಪ್ಪಳ ಸುಡ್ಕೊತೀನಿ. ನಿಂಗೆ ಆದಷ್ಟೇ ಕೆಲಸ ಮಾಡ್ಕೊ, ಜಾಸ್ತಿ ಎಲ್ಲ ಮಾಡ್ಕೊಳ್ಬೇಡ. ನೀನು ಮಾಡೋರಿದ್ರೆ ಮಾಡಿಸ್ಬೇಕಂತ ಕೆಲಸ ಹೊಳಿ ಅಂದ್ರೆ ಹೇಳಿ ನೀನು. ಹಂಗೆ ಅಂತ ಇಲ್ಲ ಮರೈತಿ, ಹೊಲಿಗೆ ಎಷ್ಟು ದಿನ ಐಕಂತ ಆತು. ಕಡೆಗೆ ನಾವೆಲ್ದ ನಡೀತೆ ಹಂಗತ್ತಿ ಹೊರಗಿಂದು ತರಿಸಿದ್ರು ಒಂದೊಂದ್ಸತಿ. ಅದೆಲ್ಲ ರಕ್ಲಿ ಇಲ್ಲದೆ ನೀ ಟೆನ್ಷನ್ ತಗೊಂಡ್ಬೇಡ. ಆಯ್ಲಿ ನೀನು ಒರ್ಸೋಕ್ಕೆಲ್ಲ ಹೋಯ್ಬೇಡ. ಮನೆಯೆಲ್ಲ ಗುಡ್ಸೋದು ಗಿಡ್ಸೋದು ಮಾಡ್ಕೊ, ಯಾರು ಒರೆಸ್ಲಿ. ಇವ್ರಿಗೆ ಯಾರಿಗಾರು ಬಿಟ್ಟು ಬಿಡು. ತರಕಾರಿ ಗಿರ್ಕಾರಿ ಹೊಚ್ಚಕ್ಕೆ ನಿಮ್ಮ ಅತ್ತೆ ಹತ್ರ ಕೊಡು, ಹೊಚ್ಚಿ ಕೊಡಲಿ. ಏನು ಸಮಿತಿಲ್ಲ ಏನು ಮಾಡ್ರೆ. ಮತ್ತವಳು ಯಾರು ಡಾಕ್ಟ್ರ್ ಇದ್ದಾಳಂತ ಹೇಳ್ತೀಯಲ್ಲ, ನೀನು ಊರ್ಗಿತ್ತಿ ಬಂದಿದ್ದಾಳೆ ಅನ್ಕಂಡೆ. ಅವಳಿಗಾರು ಅಷ್ಟೇ ಸುಮ್ಮನೆ ಅಲ್ಲಿ ನೋವು ಇಲ್ಲಿ ನೋವು ಅಂತ ಹೇಳಿ ಮಲ್ಕೊ. ಅವಳೊಂಚೂರು ಕೆಲಸ ಮಾಡಲಿ. ಇನ್ನು 1/4 ಗಂಟೆ ಟೈಮ್ ಉಂಟು ಅಷ್ಟೇ ಬಸ್ಸಿಗೆ, ಹೋಗ್ಲಿಕ್ಕೆ 10 ನಿಮಿಷ ಬೇಕು. ಮೀನಕ್ಕ ಬನ್ನಿ ಮರ್ರಿ, ನೀವು ಸಹ ಹಾಗೆ ಆಡ್ತಿರಲ್ಲ. ಬಂದೆ ತಡಿಯ ತಮ್ಮ, ನೀ ಹೇಳ್ದಂಗೆ ಮಾಡ್ತೆ. ಈಗ ನಾ ಬತ್ತೆ ಅಕ್ಕ, ನೀ ಜೋಪಾನ. ಅಜ್ಜಿ ನೀವು ಜೋಪಾನ ಅಜ್ಜಿ, ಕೈ ಕಾಲೆಲ್ಲ ಕಂಡ್ಕೊ ಓಡಾಡಿ ನೀ ಮರ್ರೆ. ಆ ಗದ್ದೆ ಬದಿಗೆಲ್ಲ ಹೋಪಷ್ಟೊತ್ತಿಗೆ ಹಾವು ಹೆರಣಿ ಎಲ್ಲ ಇರ್ತು. ತಣ್ಣ ನಾ ಬತ್ನ, ಅಮ್ಮನ ಹುಷಾರು ಕಂಡ್ಕೋಕ. ಅಪ್ಪ ಹಿಂಗೆ ಹೇಳ, ಅಪ್ಪ ಎಲ್ಲ ಗದ್ದೆ ಬದಿಗೆ ಹೋಯ್ರಮ್ರ ಹೇಳ, ನಾ ಕೇಳಿದೆ ಅನ್ಕಂಡಕ್ಕ. ಮತ್ತು ಮದಿ ಬಗ್ಗೆ ಯೋಚನೆ ಮಾಡ, ಎಷ್ಟು ದಿನ ಹಿಂಗೆ ಇರ್ತೆ. ಅಮ್ಮನಿಗೂ ಕೆಲಸ ಮಾಡ್ಕೊಂಡ್ ಕಷ್ಟ ಆತ್ತು. ನಾ ಬಪ್ತೆ ಹಂಗಾರೆ. ಆಯ್ತಾಯ್ತು, ನಿಂಗೆ ಫೋನ್ ಮಾಡಿದೆ ಅಕ್ಕ. 6 ದಿನ ಇದನ್ನೇ ಹೇಳ್ತೆ, ಎಂತ ತನಕ ಹೇಳೋದಿಲ್ಲ. ಆಯ್ತಾಯ್ತು ಫೋನೇ ಮಾಡಿ, ನಾ ಬರ್ತೇನೆ ರೀ ಅತ್ತೇರೆ. ಲೇಟ್ ಆಗಕತ್ತೈತ್ರಿ. ಬಾಯ್ 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 ಬಾಯ್. ಒಂಚೂರು ಕೇಳಬ ಮಗ. ಇವ್ರದಿನ್ನೇನು ಇರಿ, 1 ನಿಮಿಷ ಕೇಳಿ ಬರ್ತೇನೆ. ಅಜ್ಜಿ ಬಾಯಿಲಿ ಅಂತ ಹೇಳೋಕಿತ್ತು ಅದೇ ಅವ ಹೇಳ್ತಾ ಅನ್ಕಂಡು 3ನೇ ಮಗು ಓದಿದಂತ ಯೋಚನೆ ಮಾಡಬೇಡ, ಗೊತ್ತೈತಲ್ದ. ನಿಂಗೆ ಕಷ್ಟ ಆಪದ ಗಂಡಸ್ರಿಗೇನ. ಏನಂತ್ರ 3 ಅಡ್ಡಿಲ್ಲ ಅಂತ್ರ 4ಕ್ಕೂ ಅಡ್ಡಿಲ್ಲ ಅಂತ್ರ. ನಾವೆಲ್ಲ ಸ್ವಲ್ಪ ಜಾಗ್ರತೆ ಮಾಡ್ಕೊಳಕ್ಕಂಥದ್ದೆಲ್ಲ ಗೊತ್ತೈತಲ್ದ. ಹಿಂಗೆ ತೀರಾ ಒತ್ತಾಯ ಮಾಡ್ರೆ ನಿಂಗೆ ಗೊತ್ತಿತ್ತಲ್ಲ ಈಗಿನ ಕಾಲದಲ್ಲಿ ಎಂತೆಲ್ಲ ಬಂದಿತ್ತಲ್ಲ ಮರೈತಿ. ನಮ್ಮ ಕಾಲದ ಕಣಂಗ ವರ್ಷಕ್ಕೆ ಮಕ್ಳು ಐಕಂದ್ಕೊಂಡು ಏನಿಲ್ಲಲ್ಲ. ಅದೇಯ ಮಾತ್ರೆ ಎಲ್ಲ ಸಿಕ್ಕುತ್ತಲ್ಲ, ಅದ ತಕೋ. ಮಾತ್ರೆ ಎಲ್ಲ ಅಷ್ಟು ಒಳ್ಳೇದಲ್ಲ, ಬರೋದಲ್ದಿರೆ ಅದೇ ಸಿಕ್ಕುತ್ತಲ್ಲ, ಟಿವಿಗೆಲ್ಲ ತೋರಿಸ್ತಾರಲ್ಲ ಅಡ್ವರ್ಟೈಸ್. ಅಜ್ಜಿ ಗೊತ್ತೈತೆ ಸಾಕು, ನಾ ಎಲ್ಲ ಜಾಗ್ರತೆ ಮಾಡ್ಕಂತೆ. ಅದು ನಂಬ್ರು ಈ ಗಂಡ್ಸಂತ ನಂಬಕ್ಕಾಗ ಮಗ. ಅವ್ರ ಆಸೆಗೆ ಅವ್ರು ಎಷ್ಟಾರು ಮಕ್ಳು ಮಾಡ್ಕೊಂಡ್ ಹೇಳ್ತಾರೆ.
ನಾವು ನಮ್ಮ ಬ್ಯೂಟಿ ಎಲ್ಲ ಕಾಪಾಡ್ಕೊಳಕ ಈಗಿನ ಕಾಲದಲ್ಲಿ ಅದೆಲ್ಲ ಮುಖ್ಯ. ಅಯ್ಯೋ ಆತೇನ್ರಿ, ಇವತ್ತು ಇಲ್ಲೇ ಉಳ್ಕೋಬೇಕಾಗತ್ ನೋಡ್ರಿ ಹಿಂಗೆ ಮಾಡ್ತಿದ್ರೆ. ಹೊರಡಪ್ಪ ನೀನು, ನಾನೆಂತೂ ಹೊಂಟೆ. ನಂಗೆ ಅಲ್ಲಿ ಕೆಲಸ ಕಾರ್ಯ ಐತಿ. ಇವಳು ಹಿಂದೆ ಎಷ್ಟು ದಿನ ಇರೋದು ಹಿಂಗೆ. ಅಜ್ಜಿ ನಾ ಬತ್ತೇಕ. ಆಯ್ತು, ನಾ ಎಲ್ಲ ಜೋಪಾನ ಮಾಡ್ಕಂತೆ, ನೀವೆಂತ ಟೆನ್ಷನ್ ಮಾಡ್ಕೊಂಬೇಡಿ. ನಾರಾಯಣ ಬೇಗ ಹೊರಡು ಮರಯ್ಯ. ಬಾಯ್ ಬಾಯ್. ಹೆಣ್ಣಿನ ಕಿವಿ ಹತ್ರ ಅಂತ ಹೇಳದ್ದೆ ನೀವು? ಮಗ ನೀ ಹೇಳಿದ್ದೆ ಹೇಳಿದೆ ಅಷ್ಟೇ. ಹೌದಾ, ಒಳ್ಳೇದಾಯ್ತತ್ತೆ. ಆಯ್ತು ಬನ್ನಿನಿ, ಒಂಚೂರು ಚಹಾ ಕೊಡ್ತೆ. ಇವಳು ಎಂತಕ್ಕೆ ಮತ್ತೆ ಇವಳಿಗೆ ನಾ ಎಂತಾರೋ ಹೇಳ್ತೆ, ಇವಳೆಂತೂ ಹೇಳಲ್ಲ, ನಾನಾರು ಹೇಳ್ಕಲ್ಲ. ಇಲ್ಲಿ ಕಣಿ, ದುಡ್ಡಿರುತ್ತೆ ತನಕ ಗಂಡಸರು ಹೇಳ್ತಾರೆ 3 ಮಕ್ಕಳು ಮಾಡ್ಕೊ 4 ಮಕ್ಕಳು ಮಾಡ್ಕೊ ಅಂದ್ಕೊಂಡೆ. ಅದನ್ನು ಸಾಕಿ ದೊಡ್ಡ ಮಾಡೋಕ್ಕೆ ಎಷ್ಟು ಕಷ್ಟ ಅಂತ ಹೇಳಿ. ಅಷ್ಟೆಲ್ಲ ಹೇಳು ಸುಮ್ಮನೆಯೇ. ನಮ್ಮ ಹಣೆ ಬರ ಗೊತ್ತಿದ್ದಿದ್ರೆ 1 ಮಗು ಇದ್ರೂ ಸಾಕು. ಇನ್ನೆಂತಕ್ಕೆ ಮಗು ಇಲ್ದಿರೂ ಅಡ್ಡಿಲ್ಲ. ನಮ್ಮ ಸಾಕೋಕ್ಕೋಸ್ಕರ ನಾವು ಮಕ್ಕಳು ಮಾಡ್ಕೊಂಬಾಗ ಕಣಿ. ಯಾವತ್ತು ನಮ್ಮ ಭುಜದ ಮೇಲೆ ನಮಗೆ ಧೈರ್ಯ ಇರ್ಕಷ್ಟೇ. ನಿಮಗೆಲ್ಲ ಹೇಳೋದು ಅಷ್ಟೇ, ಒಂದು ಕಿವಿ ಮಾತು ಅನ್ಕಣಿ. 1 ಮಗು ಸಾಕಿ, ಜಾಸ್ತಿ ಅಂದರೆ 2 ಮಗು ಮಾಡ್ಕಣಿ. ಅದಕ್ಕೂ ಜಾಸ್ತಿ ಯೋಚನೆ ಮಾಡಬೇಡಿ ಮಾರ್ರೆ. ಆಯ್ತು ಹಂಗಾರೆ, ಅಧಿಕ ಪ್ರಸಂಗ ಮಾಡ್ತೆ ಅಂತ ಅಂದ್ಕೊಂಡ್ಬೇಡಿ. ಹಳೆಯಳಾಯಿ ಒಂದು ಮಾತು ಹೇಳೋದಷ್ಟೇ ನಾನು, ಮತ್ತೆಂತ ಅಲ್ಲ. ಆಯ್ತು, ನನ್ನ ವೀಡಿಯೋ ಇಷ್ಟ ಆದಿದ್ರೆ ಲೈಕ್ ಮಾಡೋಕೆ ಮರೋಕ್ಕಾಗ ನೀವು. ಮತ್ತು ಹೊಸದಾಗಿ ಕಾಣ್ತಿದ್ದಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಇಷ್ಟು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.